ಕೊಲ್ಪಡೋದನ್ನೇ ಮೈಸೂರ ನಾವು ಇವಾಗಲೇ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾವು ಸುದ್ದಿ ಟೀಮಿಂದ ಇವತ್ತು ಕೂಡ ನಾವು ಸೆಕೆಂಡ್ ಟ್ರಿಪ್ ಅಂತ ಹೋಗ್ತಾ ಇದ್ದೇವೆ. ಅದು ಎಲ್ಲಿಗೆ ಹೋಗ್ತಿದ್ದೇವೆ, ಯಾರೆಲ್ಲ ಹೋಗ್ತಿದ್ದೇವೆ, ನಾನು ನಿಮಗೆ ಅಪ್ಡೇಟ್ ಕೊಡ್ತೇನೆ. ಹಾಗಿದ್ರೆ ಬನ್ನಿ, ಇವತ್ತು 5:30ಗೆ ನಾವು ಸುದ್ದಿ ಮೇನ್ ಆಫೀಸ್ ಹತ್ರ ಗ್ಯಾದರ್ ಆಗಿದ್ದೇವೆ. ಸೊ ಇಲ್ಲಿ ಯಾರೆಲ್ಲ ಇದ್ದಾರೆ ಬನ್ನಿ ನಾನು ತೋರಿಸ್ತೀನಿ. ಬನ್ನಿ, ನಾವೀಗ ಹೋಗ್ತಿರುವಂಥದ್ದು ಆಸರೆ ಮಿನಿ ಬಸ್ಸಲ್ಲಿ. ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಈಗ ಸ್ವಲ್ಪ ಮಂದಿ ಬಂದಿದ್ದಾರೆ, ಒಂದು 15 ಮೆಂಬರ್ಸ್ ಬಂದಿದ್ದಾರೆ. ಇದು ನರೇಶನ್ನ ಹೊಸ ಮೆಂಬರ್ಸ್ ಕೂಡ ಇದ್ದಾರೆ. ಲಾಸ್ಟ್ ಟೈಮ್ ಇಲ್ಲದವರು ಕೂಡ ಈ ಸಲ ಇದ್ದಾರೆ. ನೀವೀಗ ನೋಡ್ಬೋದು, ಲೇಡೀಸಲ್ಲಿ ಕೂಡ ಅಷ್ಟೇ ಕೆಲವೊಂದು ಅಕ್ಕನವರೆಲ್ಲ ಆ್ಯಡ್ ಆಗಿದ್ದಾರೆ. ಹಾಯ್ ಮಾಡಿ ಅಲ್ಲಿ. ಆಯ್ತು, ಈಗ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಇನ್ನೊಬ್ರು ಬರ್ಲಿಕ್ಕೆ ಬಾಕಿ ಇದ್ದಾರೆ, ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ. ಸೊ ಬಂದು ನೋಡಿ, ಈಗ ಬರ್ತಿದ್ದಾರೆ. ಲೇಟ್ ಆಗಿ ಬಂದಿರೋದು ಇವ್ರಿಗಾಗಿ ಇಷ್ಟೊತ್ತಿ ವೇಟ್ ಮಾಡಿದ್ದು ನಾವು. ಆಯ್ತು, ಎಲ್ಲ ಹತ್ತುತ್ತಾ ಇದ್ದಾರೆ, ಇನ್ನು ರೆಡಿ ಆಯ್ತು. ನೆಕ್ಸ್ಟ್ ಅಪ್ಡೇಟ್ ನಾವು ನೆಕ್ಸ್ಟ್ ಕೊಡ್ತೇವೆ. हाँ राइट राइट वही वही Good morning. Good morning. Hi. Namaskar. bye bye. ಈಗ ಸ್ವರ್ಗದಲ್ಲಿ ಬಂದು ನಿಂತಿದ್ದೇವೆ. ಯಾಕಂತ ಹೇಳಿದ್ರೆ ಈ ಗಾಡಿಗೆ ಹೋಗುದಿಲ್ಲ ಅಂತ, ಪರ್ಮಿಟ್ ಇಲ್ಲ. ಸೊ ಇನ್ನು ನಾವು ಹೋಗ್ತಾ ಇರುವಂಥದ್ದು ಕೇರಳ ಪರ್ಮಿಟ್ ಇರುವಂಥ ಗಾಡಿಯಲ್ಲಿ. ಸೊ ನೋಡಿದ್ದೀರಲ್ಲ, ಇದಕ್ಕಿಂತ ತುಂಬ ಸಣ್ಣದಾಗಿದೆ. ಎಲ್ಲ ಟೆನ್ಷನ್ ಅಲ್ಲಿ ಇದ್ದಾರೆ, ಹೇಗಪ್ಪ ಹೋಗುದು ಅಂತೇಳಿ. ನೋಡಿ ಎಲ್ಲ ನಿಂತಿದ್ದಾರೆ, ಟೆನ್ಷನ್ ಮೈಂಡ್ ಅಲ್ಲಿ ಇದ್ದಾರೆ. ಈಗ ಬನ್ನಿ, ಇಲ್ಲಿ ನೋಡಿ ಹೆಂಗೆಲ್ಲ ಇದ್ದಾರೆ ಇಲ್ಲಿ ಅಂತ. ಅಯ್ಯೋ ದೇವ, ಎಲ್ಲ ಟೆನ್ಷನ್ ಅಲ್ಲಿ ಇದ್ದಾರೆ. ನಾವು ಹೇಳಿದ್ದು ಯಾವುದೋ ಒಂದು ಗಾಡಿ ಕೊಟ್ಟಿದ್ದಾರೆ, ಹಾಗೆಲ್ಲ ಟೆನ್ಷನ್ ಅಲ್ಲಿ ಇದೆ. ಇನ್ನು ಉಪ್ಪಿನಕಾಯಿ ತುಂಬಿಸಿದಾಗಿದೆ. ಚಂದ್ರಣ್ಣ ಕಂಬಾಗ ಹೊಡಿಜಾತ ಸರ್ ಈಗ ಬಜ್ಜಿ ಹೋಗೋಣ. ತಿರುಪತಿ ವೆಂಕಟರಮಣ ಚೈತ್ರ ತಿರುಪತಿ ವೆಂಕಟರಮಣ ನಿನಗೆ ಸೂಜಿ ಮಲೆ ಕಂಡವಳು
ಹೇಳಿದ್ದೇವೆ ಮಧುರು ಟೆಂಪಲ್ಗೆ. ಈಗ ನೋಡ್ಬೇಕೆಂತ ಅಂತ ಕೆಲವರು ಜೀನ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇದು ಅಲೌಡ್ ಆಗ್ತದೆ ಅಂತ ಗೊತ್ತಿಲ್ಲ, ಇಲ್ಲಿ ಫಾರ್ಮಲ್ ಡ್ರೆಸ್ ಇರ್ತದಲ್ಲ, ಸೊ ಹಾಗೆ ಸ್ವಲ್ಪ ಡೌಟ್ಸ್ ಅಲ್ಲಿ ಇದ್ದೇವೆ, ನೋಡ್ಬೇಕೆಂತ ಆಗ್ಬೇಕಂತ ಎಲ್ಲ ಮೂಲೆ ಇಂಚುಗಳನ್ನ ತಿಳ್ಕೊಂಡಿದ್ದಾರೆ. ಇದು ಇತ್ತೀಚೆಗಿನ ಕಾಸರಗೋಡಿಗೆ ಹೋಗ್ತಾ ಇದ್ದಾರೆ. ಇದು ಇತ್ತೀಚೆಗಿನ ಬೆಳವಣಿಗೆ. ಈಗ ನಾವು ಕಾಸರಗೋಡಿಗೆ ರೀಚ್ ಆಗಿದ್ದೇವೆ. ನೋಡ್ತಾ ಇದ್ದೀವಿ ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇದೆ. ಇನ್ನು ಇದು ಕೂಡ ಒಂದು ದೊಡ್ಡ ಸಿಟಿ ಆಗಿರ್ತದೆ. ಈಗ ನಾವು ಚಾ ಕುಡಿಲಿಕ್ಕೆ ಹೋಗ್ತಿದ್ದೇವೆ. ಇಲ್ಲಿ ಉಡುಪಿ ಹೋಟೆಲ್ ಅಂತೇಳಿ ಚಾ ಕುಡಿಲಿಕ್ಕೆ ಹೋಗ್ತಿದ್ದೇವೆ. ಬನ್ನಿ ಯಾವ ರೀತಿ ಚಹಾ ತಿಂಡಿ ಈ ಕಾಸರಗೋಡಿನ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ. ಉಡುಪಿ ಆರ್ಯ ಭವನ ಟೀ ನೋಡಿ, ಟೀಗೆ ಇಲ್ಲಿ 13 ರೂಪಾಯಿ ಇದೆ. ಒಂದು ಪುತ್ತೂರಲ್ಲಿ ಕೂಡ ಅಷ್ಟೇ ಇದೆ. ಕಾಫಿ 15, ವಡ 26, ಇಷ್ಟೆಲ್ಲ ಐಟಮ್ ಇದೆ. ನೋಡ್ತಾ ಇದ್ದೀವಿ. ನೋಡ ಒಳಗಡೆ ಹೋಗೋಣ, ಯಾವೆಲ್ಲ ಐಟಮ್ ಇದೆ, ಯಾವೆಲ್ಲ ಟೇಸ್ಟ್ ಇದೆ ಅಂತ ನೋಡೋಣ. ಒಂದು ಉದ್ದಕ್ಕಿರುತ್ತೆ. ಇದು ಇದಕ್ಕೆ ಪುಟ್ಟು ಅಂತ ಹೇಳ್ತಾರೆ. ಇದ್ರಲ್ಲಿ ನೋಡಿ ತೆಂಗಿನಕಾಯಿ ಇದು ತುರಿ ಎಲ್ಲ ಇದೆ. ಅದರಲ್ಲಿ ಅದಕ್ಕೆ ಸಜ್ಜಿಗೆ ಮಾಡ್ತಾರೆ ಕಾಣ್ಬೇಕು. ಅದಕ್ಕೆ ಜೊತೆಗೆ ಒಂದು ದಾಲ್ ಕೂಡ ಕೊಟ್ಟಿರ್ತಾರೆ. ದಾಲ್ ಅಂದರೆ ಇದಕ್ಕೆ ಸಾಂಬಾರೆಲ್ಲ ಕೊಟ್ಟಿರ್ತಾರೆ. ಟೇಸ್ಟ್ ಮಾಡಿ ನೋಡ್ತೇನೆ ನಾನು ಹೆಂಗಿದೆ ಅಂತ ಹೇಳಿ. ಎಲ್ಲ ನಾನು ಟೇಸ್ಟ್ ಮಾಡ್ತೇನೆ. ಸೋ ಯಮ್ಮಿ, ಸಕ್ಕತ್ತಾಗಿದೆ. ಇನ್ನು ಅವ್ರಿಗೆ ಕೊಡ್ತೇನೆ ನಾನು ಟೇಸ್ಟ್ ಮಾಡಿ. ಅದಕ್ಕೆ ನೀನು ಪತಂಜಿ ತಿನ್ನೋದ? ಯಾರು ಸರ್ ಇದು ಕೊಟ್ಟದ ಯಾರು? ಬಯಸ್ ಕೊಟ್ಟದ ಯಾರು? ಬಯಸ್ ತಿನ್ಲಿಕ್ಕೆ ಹೇಳಿದೆ ಯಾರು? ಆಯ್ತಾ ಮಾರೆ ಇಂದ ಅಲ್ಪದಿಂದ ಮೂಳದಿಂದ ಏತ ತಿನ್ ಪುಣೆಯ ದಾಯ್ತ ನೀನು ಅಷ್ಟೇ. ಮೊಸರು ದೋಸೆ ರಾಜೇಶ್ ಎಂಕ್ಲ ಲಾಸ್ ಉಡ್ಬೋಣ.
ಈಗ ಫೈನಲಿ ನಾವು ನೀಲೇಶ್ವರಕ್ಕೆ ತಲುಪಿದ್ದೇವೆ. ಒಂದು 5:30ಗೆ ಪುತ್ತೂರಿಂದ ಬಂದಿದ್ದೇವೆ ನಾವು. ದೆನ್ ಬದಿಯಡ್ಕದಲ್ಲಿ ಇಲ್ಬಿಟ್ಟು ಕಾಸರಗೋಡಲ್ಲಿ ಇಲ್ಬಿಟ್ಟು ತಿಂಡಿ ಮಾಡಿದ್ದೇವೆ. ಸೊ ಅಲ್ಲಿಂದ 60 ಕಿಲೋಮೀಟ್ರು ನೀಲೇಶ್ವರಕ್ಕೆ ಬಂದಿದೆ. ಸೊ ನೀವು ನೋಡ್ತಾ ಇದ್ದೀರಿ ಯಾವ ಥರ ಇದೆ ಅಂತ. ಆಲ್ರೆಡಿ ಬೋಟ್ಗಳಿದೆ. ಆಲ್ರೆಡಿ ನಾವು ಆ ಬೋಟನ್ನು ಮೇ ಬಿ ರಿಸರ್ವ್ ಮಾಡಿರೋದು ಅದೇ ಕಾಣಿಸುತ್ತೆ. ನಿಮಗೆ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಹೋಗಿ ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕು ಹೆಂಗಿದೆ ಅಂತೆ. ಮತ್ತೆ ನಿಮಗೆ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಬನ್ನಿ. ನಾವು ರೀಚ್ ಆಗಿದ್ದೇವೆ. ನೋಡ್ತಾ ಇದ್ದೀವಿ ಸೇತುವೆ ಕಾಣ್ತಾ ಇದೆ. ಒಂದು ಚೆನ್ನಾಗಿದೆ, ಹೋಗೋಕೆ ಸ್ವಲ್ಪ ಖುಷಿ ಇದೆ. ಬನ್ನಿ ಯಾವ ರೀತಿ ಇದೆ ಒಳಗಡೆ ನೋಡೋಣ. ಫೋಟೋಶೂಟ್ ಎಲ್ಲ ಆಲ್ರೆಡಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಒಂದು ಮನೆ ರೆಡಿ ಮಾಡಿಟ್ಟಾಗಿ ಫೀಲ್ ಆಗ್ತಿದೆ. ಎಂಜಾಯ್ ದ ಬೆಸ್ಟ್ ಆಫ್ ಗಾಡ್ಸ್ ಓನ್ ಕಂಟ್ರಿ ಅಂತ ಇದೆ. ಸೊ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ ನಾವು. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತೇಳಿ. ಬನ್ನಿ ಒಳಗಡೆ ಹೋಗೋಣ. ಇವಾಗ ನಮ್ದು ಬೋಟಿಂಗ್ ಸ್ಟಾರ್ಟ್ ಆಗಿದೆ ನೋಡಿ, ಹೋಗ್ತಾ ಇದೆ. ಎಲ್ಲ ಕೂತಿದ್ದಾರೆ. ಇವನ್ ಸ್ಟಾರ್ಟಿಂಗಿಗೆ ನಮಗೆ ತಿಂಡಿ ಮತ್ತು ಚಾ ಕೊಟ್ಟಿದ್ದಾರೆ. ಇಲ್ಲಿ ಇದು ಡೈನಿಂಗ್ ಟೇಬಲ್ ಇದೆ. ಆಲ್ರೆಡಿ ಎಲ್ಲ ಖಾಲಿ ಆಗಿದೆ. ಇದು ಡೈನಿಂಗ್ ಟೇಬಲ್. ಇಲ್ಲಿ ನೋಡಿ, ಇಲ್ಲಿ ಆರಾಮದಲ್ಲೆಲ್ಲ ಕೂತಿದ್ದಾರೆ. ಇಲ್ಲಿ ಬೋಟ್ ನ ಡ್ರೈವರ್ ಅಲ್ಲಿ ಇದ್ದಾರೆ. ಅವರ ಫೇಸ್ ಕಟ್ ಮತ್ತೆ ಗುರ್ಚಿ ಓಡಿಡಿ ಒಮ್ಮೆ ತಿರುಗಿ. ಇದು ಬೋಟ್ ನ ಡ್ರೈವರ್ ಇವರು. ಈಗೆಲ್ಲ ನಮ್ಮ ಜೀವಗಳು ಅವರ ಕೈಯಲ್ಲಿ ಗೇಮ್ಸ್ ಮಾಡೋದಿದ್ರೆ ಇಲ್ಲಿ ಸೌಂಡ್ ಬಾಕ್ಸ್ ಕೂಡ ಇದೆ ಅವರದೇ. ಸೊ ಡಸ್ಟ್ಬಿನ್ ಡಸ್ಟ್ಬಿನ್ ಕೂಡ ಇದೆ. ಬನ್ನಿ 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 ತೋರಿಸ್ತೇನೆ. ಇನ್ನು ಸ್ಪೆಷಲ್ ಆಗಿರುವಂತದ್ದು ಇಲ್ಲಿ ರೂಮ್ ಇದೆ. ಬನ್ನಿ, ಬೆಡ್ರೂಮ್ ಕೂಡ ಇದೆ. ಇಲ್ಲಿ ರೆಸ್ಟ್ ಮಾಡೋರಿಗೆ ರೆಸ್ಟ್ ಮಾಡಬಹುದು. ಇಲ್ಲಿ ಫ್ಯಾನ್ ಇದೆ, ಇವನ್ ಲೈಟ್ ಕೂಡ ಇದೆ. ಇಲ್ಲಿ ನೋಡಿ ಕಾಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಲ್ಲ ಬ್ಯಾಗ್ಸ್ ಎಲ್ಲ ನಾವು ಇಲ್ಲೇ ಇಟ್ಟಿದ್ದೇವೆ. ಚೆನ್ನಾಗಿದೆ. ಇದೊಂಥರ ತುಂಬಾ ಡಿಸೈನ್ ಆಗಿದೆ, ವೆಸ್ಟರ್ನ್ ತರ ಇದೆ. ಇಲ್ಲಿ ನೋಡಿ ಇವರ ಬಾತ್ರೂಮ್ ಹೆಂಗಿದೆ ನೋಡಿ. ಸೊ ನೋಡಿ, ಇಲ್ಲಿ ಮಿರರ್ ಕೂಡ ಇದೆ, ಪ್ಲಸ್ ಮಿರರ್ ಕೂಡ ಇದೆ, ಲೈಟ್ ಎಲ್ಲ ಇದೆ. ಇದು ಸೊ ಲೈಟ್ ಕೂಡ ಇಲ್ಲ, ಚೆನ್ನಾಗಿ. ಇದು ನಮ್ಮ ಬಾತ್ರೂಮ್, ಅಂದ್ರೆ ಬೋಟಿಂಗ್ ಇದು ಬಾತ್ರೂಮ್. ಇಲ್ಲಿ ನೋಡಿ, ಇಲ್ಲಿ ಮಿರರ್ ಕೂಡ ಕಾಣ್ತಿದೆ ನಿಮ್ಗೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಪ್ಲಸ್ ಇಲ್ಲಿ ಮಿರರ್ ಕೂಡ ಇದೆ, ಒಂದು ಚೆನ್ನಾಗಿ ಲೈಟ್ ಇದೆ. ದೆನ್ ಇಲ್ಲಿ ಚೆನ್ನಾಗಿದೆ, ಒಂದು ಸ್ವಲ್ಪ ಬೆಸ್ಟ್ ಅಂತ. ನಾವು ಸ್ನಾನ ಮಾಡೋರಿಗೆ ಸ್ನಾನ ಕೂಡ ಮಾಡ್ಬೋದು. ಆಯ್ತಾ? ಏನು ನೆಕ್ಸ್ಟ್ ನಾನು ಬನ್ನಿ ತೋರಿಸ್ತೇನೆ. ಎಸ್ ಬನ್ನಿ. ಇಲ್ಲಿ ಔಟ್ಸೈಡ್ ಮಿರರ್ ಕೂಡ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸಿಂಕ್ ಎಲ್ಲ ಸ್ವಲ್ಪ ಮಾಡರ್ನ್ ಆಗಿದೆ, ಸ್ವಲ್ಪ ಟ್ರೆಡಿಷನಲ್ ಲುಕ್ ಕೂಡ ಕೊಡುತ್ತೆ. ಬೇಕಿದ್ರೆ ಇಲ್ಲಿ ಕೂತ್ಕೊಂಡು ಇವ್ರೀಗ ಸೆಲ್ಫಿ ತೆಗಿತಿದ್ವಿ. ಡೋರ್ ಇದೆ, ಸೊ ಜಸ್ಟ್ ಓಪನ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಪೋಸ್ ಬೇಕು ಇಲ್ಲಿ ಕೂತ್ಕೊಂಡು ಪೋಸ್ ಕೊಟ್ಟರು ಸಾಕಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಆಯ್ತಾ? ಇನ್ನು ಮೇನ್ ಥಿಂಗ್ ಏನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಫುಡ್ ಕೂಡ ಇವರೇ ಪ್ರಿಪೇರ್ ಮಾಡ್ತಾರೆ. ನಾವು ಆಲ್ರೆಡಿ ಮತ್ತೆ ಹೇಳ್ಬೇಕು ಯಾವ ರೀತಿ ಫುಡ್ ಬೇಕಂತೇಳಿ. ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಹಾಲು, ಪಾಯಸ ಕೂಡ ಇದೆ. ಇಲ್ಲಿ ಪಾಯಸ ರೆಡಿ ಮಾಡ್ತಾ ಇದ್ದಾರೆ. ಅನ್ನ ಸಾಂಬಾರೆಲ್ಲ ರೆಡಿ ಮಾಡ್ತಿದ್ದಾರೆ, ಎಲ್ಲ ಪ್ರಿಪೇರ್ ಮಾಡ್ತಾರೆ. ಇಲ್ಲ ಊರಿನ ಸ್ಪೆಷಲ್ ಫುಡ್ ಕೂಡ ಸಿಗುತ್ತೆ. ಇದು ಫ್ರೀಸರ್ ಎಲ್ಲ ಇದೆ ಇಲ್ಲಿ. ಇಲ್ಲೇ ಬೇಯಿಸ್ತಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ರೆಡಿ ಗೆಟ್ ಸ್ಟಾರ್ಟ್.
ಕಮನ್ 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 ಕ್ಲಾಪ್ ಕೊಡ್ಲೆ. गुड 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 आराम से बोले अर्जन मत ಕೊಡ್ಚಿ ದಪಣನಿಗೆ अर्जन ಬಲ್ತನ तो गाली ऊपर गुड गुड वेदका आराम से कोनले वेदका दाने आराम से कोनले गुड रक्षितकನ ಬಾಲ್ 6 7 8 ಬಾಲ್ಸ್ ಪಾಡ್ದೆ ರಕ್ಷಿತಕ ವೇದಕ 5 ಬಾಲ್ಸ್ ಪಾಡ್ದೆ ಗುಡ್ ವೇದಕ ಕವಿತಕ್ಕ 3 ಬಾಲ್ಸ್ ಪಾಡ್ದೆ ದಪಣ ಸಪೋರ್ಟ್ ಮಾಡಿರ ಅಂತ ಇಟ್ಟುಕೊಂಡು ದೇಶನಕ 6 ಬಾಲ್ಸ್ ಪಾಡ್ದೆ ಏಕದಾದ ಪಂಡ ನೆಕ್ಸ್ಟ್ ಕ್ವಾಲಿಫೈ ಆಪುನು ರಕ್ಷಿತಕ ಗೇಮ್ಸ್ ಇದೆ ಓಕೆ ಕಾಂಗ್ರೆಟ್ಸ್ ನೆಕ್ಸ್ಟ್ ಟೀಮ್ ರೆಡಿ ಆಗ Come on. Clap. Come on. Very good. ಈಗ ರಿಸೆಪ್ಷನ್ ಗೆ ಇದ್ದೀರಾ ಏನು ಹೌ ಸೀನಿಯರ್ ಬರಿತಾ ರಕ್ಷಿತಕ್ಕ ಬುಡಚ್ಚಿ ರಕ್ಷಿತಕ್ಕ ಅಲ್ಲ ಕೈ ಸತ್ಯ ಹೇಳ್ಬೇಕು ನಿಮ್ಮ ಮೊದಲ ಕ್ರಶ್ ಯಾರು ಅಲ್ಲ ಒಂದ್ ಸೆಕೆಂಡ್ ಕೇಳಿ ಯಾರಂತ ಹೇಳ್ಬೋದು ಅಂದ್ರೆ ಡಾಕ್ಟರ್ಗೆ ಸುಳ್ಳು ಹೇಳಿ ರಜೆ ಮಾಡಿದ್ದೀರಾ ಅಂದ್ರೆ ಯಾಕೆ ಡಾಕ್ಟರ್ ಸುಳ್ಳು ಬಂದ್ರೆ ಆಯ್ತಾ ಸರಿ ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲ ನೀನೆ ನನ್ನ ಇದೆಯ ತುಂಬ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ನಾ ಹೇಗೆ ಇರಲಿ ಜಾಣೆ ನೀನೇ ನನಗೆಲ್ಲ ನೀನೆ ಫ್ಯಾಷನ್ ಶೋ ನನ್ನ ಬೆಸ್ಟ್ ಫ್ರೆಂಡ್ ಮೆಂಟರ್ ಮತ್ತು ನಾನು ತುಂಬ ಪ್ರೀತಿಸ್ತೇನೆ ನನ್ನ ಅಮ್ಮನನ್ನು ಅವರ ಪ್ಲೇಸನ್ನು ಯಾರಿಂದ ಸಫಲ್ ಫೀಲ್ ಮಾಡಲಿಕ್ಕೆ ಆಗುತ್ತೆ ಅಲ್ಲ ಅವ್ರು ಚೋರಿ ಮಾಡಿದ್ರು ನೀರು ಕುಡಿಯಬೇಕು ಒಂಜಿ ನಿಮ್ಮ ನಾಳೆಗೆನ ಮೂಗಿಗೆ ಟಚ್ ಮಾಡಬೇಕು ನಾಳೆಗೆನ ಮೂಗಿಗೆ ಟಚ್ ಮಾಡಲಿಕ್ಕೆ
ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಹಪ್ಪಳ ಇದೆ, ವೆಜ್ನವರಿಗೆ ಒಂದು ಸಾಂಬಾರ್ ಇದೆ, ಮತ್ತೆ ಇದೊಂದು ಪಲ್ಯ ಇದೆ. ಅದಾದ ಪಲ್ಯ ಹೆಸರು ಒಂದು ತೊಂಡೆಕಾಯಿ ಎಲ್ಲ ತರಕಾರಿ ಎಲ್ಲ ಪ್ರೀತಿ ಮಾಡಬಾರದು, ಮಾಡಿದರೆ ಜಗತ್ತೇ ಬರಬಾರದು. ನೀರು ಸಾಂಬಾರು ಕುಡಿಬಾರ್ದು. ಅದನ್ನು ಒಂದು ಮಾಡಿ ಸ್ಟವ್ ಆನ್ ಮಾಡಬೇಕು. ಎಣ್ಣೆ ಹಾಕಿ ಸಾಸಿವೆ, ಮೆಂತೆ, ಉದ್ದಿನಬೇಳೆಯನ್ನು ಉರಿಬೇಕು. ಹುರಿದು ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಬೇಕು. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಮತ್ತೆ ಒಂದು ಬಣ್ಣಕ್ಕೆ ಸಜ್ಜಿಗೆ ಹಾಕಿ ಹುರ್ಕೊಳ್ಬೇಕು. ಮತ್ತೆ ಇನ್ನೊಂದು ಬಣ್ಣಕ್ಕೆ ಬೇಕಲ್ಕೋಟ್ನ ಪಕ್ಕದಲ್ಲಿರುವಂತಹ ಪಳ್ಳಿಕೆರೆ ಬೀಚ್ಗೆ ಬಂದಿದ್ದೇವೆ. ಸೊ 24 ಮೆಂಬರ್ಸ್ ಕೂಡ ಬಂದಿದ್ದೇವೆ. ಅಲ್ಲಿ ನೋಡಿ ರೋಪ್ ಇದೆ, ಆ ರೋಪಲ್ಲಿ ಕೂಡ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಇದ್ದೇವೆ. ಫಸ್ಟ್ ಬೀಚಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಆಟಾಡಿ ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟ್ ಆ ರೋಪಲ್ಲಿ ಹೋಗ್ಬೇಕಂತ ಇದ್ದೇವೆ. ಬೀಚ್ ಬಂದಿದ್ದು ನೋಡಿ ಎಷ್ಟು ಕಾಮ್ ಆಗಿದೆ. ಈ ಸಂಜೆ ಹೊತ್ತಿಗೆ ಜನ ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಒಂದು ಫ್ಯಾಮಿಲಿ ಕೂಡ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ತುಂಬಾ ಕೂಲಾಗಿದೆ ಇಲ್ಲಿ, ವೆದರ್ ಕೂಡ ತುಂಬಾ ಕೂಲಾಗಿದೆ. ಚಂದ್ರ ಎಲ್ಲರೂ ಸ್ವಲ್ಪ ಹೊರಟಾಗಿರ್ಬೋದು. ನಾವೀಗ ಬೀಚ್ ಸೈಡ್ಗೆ ಬಂದಿದ್ದೇವೆ. ನೋಡ್ಬೋದು ಜೀಪ್ ರೈಡ್ ಇದೆ, ಕ್ಯಾಮಲ್ ಇದೆ, ಮೇ ಬಿ ಪ್ಯಾರಾಚೂಟ್ ಇದೆ ಅನಿಸುತ್ತೆ. ಸೊ ನೋಡಿ ಎಲ್ಲರೂ ಬೀಚ್ ಸೈಡಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಅಲ್ಲಿ ಕಾಣ್ತಾ ಇರುವಂಥದ್ದು ಬೇಕಲ್ಕೋಟ್. ನಾವು ಹೋಗಲಿಲ್ಲ, ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಹೋಗಲಿಲ್ಲ. ಅದಕ್ಕೆ ಸ್ವಲ್ಪ ವಾಕ್ ಮಾಡಲಿಕ್ಕಿದೆ ಅಂತ. ಸೊ ನಮಗೆ ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಲಿಲ್ಲ. ಅದು ಕೂಡ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕಲ್ಕೋಟ್ ಕೂಡ. ಸೌತಡ್ಕಕ್ಕೆ ಹೋಗಿ ನಾವು ಅಲ್ಲಿನ ಪ್ರಸಾದ ತಿನ್ನೋದಿದ್ರೆ ಏನಾಗುತ್ತೆ ಅದೇ ರೀತಿ ಈ ಪಳ್ಳಿಕೆರೆ ಬೀಚ್ ಬಂದರೆ ಬೇಕಲ್ಕೋಟಿಗೆ ಹೋಗೋದಿದ್ರು ಕೂಡ ಅದೇ ಒಂದು ಫೀಲ್ ಆಗುತ್ತೆ, ಏನೋ ಮಿಸ್ಸಿಂಗ್ ಫೀಲ್ ಅಂತ ಅನಿಸುತ್ತೆ ನನಗೆ. ಸೊ ತೊಂದರೆ ಇಲ್ಲ, ಟೈಮ್ ಕಮ್ಮಿ ಇದೆ ನಮಗೆ, ಹಾಗೆ ನಾವು ಬೀಚ್ಗೆ ಬಂದಿರೋದು. ಈಗ ಆಲ್ರೆಡಿ ನೋಡಿ ಇಲ್ಲಿ ಬೀಚಲ್ಲಿ ಇಳಿದಿದ್ದಾರೆ. ಇವರು ಯೋಚನೆ ಮಾಡ್ತಿದ್ದಾರೆ ಹೇಗೆ ಇಳಿಯುವುದು ಬೀಚಿಗೆ ಅಂತೇಳಿ. ಡ್ರೆಸ್ಗಳನ್ನು ನೋಡಿ ನೋಡ್ತಾ ಇದ್ದಾರೆ, ಇದ್ದಾದ್ರೆ ಏನು ಮಾಡೋದು ಅಂತ. ನೆಕ್ಸ್ಟ್ ಅಲ್ಲಿ ನೋಡಿ ನಮ್ಮ ಹುಡುಗರು ಆಲ್ರೆಡಿ ಇಳಿದಿದ್ದಾರೆ ಬೀಚಿಗೆ. ಅಲ್ಲಿ ಮುಳುಗಿದ್ದಾರೆ ಬೀಚಲ್ಲಿ, ಅರ್ಧಕ್ಕರ್ಧ ಚಂಡಿ ಆಗಿದ್ದಾರೆ. ಆಲ್ರೆಡಿ ಅವ್ರು ಡ್ರೆಸ್ ಚೇಂಜ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಬೀಚಿಗೆ.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ